ನಾವೆಲ್ಲ ಸ್ವಲ್ಪ ಹಾಡಿಪಳ್ದಿ ಮಾಡ್ವರ್ ಯಾರ್ಯಾರೋ ಕಾಲೆಳ್ದು ಜಾಸ್ತಿ ಹಂಗಾಗಿ ನಮ್ಮೂರಾಗ ಹೆಚ್ಚಿನ ಜನ ಕಾರ್ಟೂನಿಸ್ಟ್ ಆಪಕ್ ಸಾಧ್ಯ ಆಯ್ತು. ಕಾರ್ಟೂನ್ ಕ್ಷೇತ್ರಕ್ಕೆ ನಮ್ಮೂರಿನ ಕೊಡುಗೆ ಅಪಾರ. ಕಾರ್ಟೂನಿಸ್ಟರ ಇಡೀ ಬಳಗವೇ ಕುಂದಾಪುರದಲ್ಲಿ ಇತ್ತ ಅಂತೇಳಿ ಹೇಳೋಕ್ ನಂಗಂತೂ ಹೆಮ್ಮೆ ಅನ್ನಿಸ್ತಿದೆ. ಕುಂದಾಪುರ ಕಾರ್ಟೂನ್ ಬಳಗ ಆಶ್ರಯದಲ್ಲೇ ಪದವಿ ಪೂರ್ವ ಕಾಲೇಜು ರೋಟರಿ ಲಕ್ಷ್ಮೀ ನರಸಿಂಹ ಕಲಾಮಂದಿರದಲ್ಲಿ ನಡೆದ ಕಾರ್ಟೂನ್ ಹಬ್ಬ ಉದ್ಘಾಟಿಸಿ ಖ್ಯಾತ ನಿರ್ದೇಶಕ ಹಾಗೂ ನಟ ರಿಷಬ್ ಶೆಟ್ಟಿ ಕುಂದಾಪುರ ಕನ್ನಡದಲ್ಲಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡ್ರು. ನಾವು ಹೋದಲೆಲ್ಲ ನಮ್ಮ ಭಾಷೆಯನ್ನ ಕೇಳಿ ರೇಗಿಸುವವರೇ ಹೆಚ್ಚು. ನಮ್ಮ ಮಾತಿನಿಂದ ನಾವು ಎಲ್ಲರನ್ನ ನಗಿಸ್ತೇವೆ. ಹಾಗೆಯೇ ಮೊನಚಾದ ರೇಖೆಯ ಮೂಲಕ ನಮ್ಮೂರಿನ ಕಾರ್ಟೂನಿಸ್ಟ್ ಸತೀಶ್ ಆಚಾರ್ಯ ಎಲ್ಲರನ್ನ ನಗಿಸುತ್ತಿದ್ದಾರೆ. ಸತೀಶ್ ಆಚಾರ್ಯ ಅವರು ರಚಿಸುವ ಕಾರ್ಟೂನ್ಗಳು ಆಗಾಗ್ಗೆ ನೋಡಿ ನಗುತ್ತಲೇ ಇರ್ತೇನೆ. ನಾವು ಬ್ರಿಟಿಷ್ ಶಿಕ್ಷಣ ಪದ್ಧತಿಯನ್ನ ಅನುಸರಿಸಿಕೊಂಡು ಬಂದಿದ್ದೇವೆ. ಗುರುಕುಲ ಮಾದರಿ ಶಿಕ್ಷಣ ವ್ಯವಸ್ಥೆ, ಮಕ್ಕಳು ಜೀವನ ಹೇಗೆ ಎನ್ನುವುದನ್ನು ಕಲಿಯುತ್ತಿದ್ರು. ಆದರೆ ಗುರುಕುಲ ಮಾದರಿ ಶಿಕ್ಷಣ ವ್ಯವಸ್ಥೆ ಇಂದು ಇಲ್ಲ. ಈ ವ್ಯವಸ್ಥೆ ಮತ್ತೆ ವಾಪಸ್ಸಾದರೆ ಮಾತ್ರ ನಾವು ನಮ್ಮತನವನ್ನ ಉಳಿಸಿಕೊಳ್ಳಬಹುದು ಎಂದರು. ಅಂದ್ರೆ ಕಾರ್ಟೂನ್ ಬರೆಯುವಂಥದ್ದು ಇದೊಂದು ಕಲ್ಚರ್ ಆಗಿ ಬೆಳಿಬೇಕು. ಸೊ ಕಲ್ಚರ್ ಆಗಿ ಬೆಳೆದಾಗ ಅಷ್ಟೇ ಅದು ನಮಗೆ ಮುಂದಿನ ಜನ್ರೇಷನ್ಗೆ ಹೋಗೋದಕ್ಕೆ ಸಾಧ್ಯ. ಸೊ ಅಂಥದ್ದಾಗಲಿ, ಬಂದಂಥ ಎಲ್ರಿಗೂ ಒಳ್ಳೇದಾಗಲಿ. ತುಂಬ ಅಂದರೆ ಉದ್ಘಾಟನೆ ಮಾಡೋಷ್ಟು ದೊಡ್ಡ ವ್ಯಕ್ತಿ ಅಲ್ಲ ನಾನು, ಅಷ್ಟು ದೊಡ್ಡ ಗಣ್ಯರಿದ್ದೀರಿ. ಸೊ ನಿಮ್ಮ ಜೊತೆ ಕೂತ್ಕೊಳ್ಳೋದು ಆ್ಯಂಡ್ ನಾನು ನಮ್ಮ ಅಣ್ಣಾಮಲೈ ಸರ್ ಅದ್ಭುತ, ನಾನು ಅವರ ದೊಡ್ಡ ಅಭಿಮಾನಿ. ಆ್ಯಕ್ಚುಲಿ ಅವ್ರ ಪಕ್ಕದಲ್ಲಿ ಕೂತ್ಕೊಳ್ಳೋದಕ್ಕೆ ನೀವು ಒಂದು ಅವಕಾಶ ಕೊಡಿಸಿದ್ದಕ್ಕೆ ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಕ್ಚುಲಿ ಮಾಜಿ ಐಪಿಎಸ್ ಅಧಿಕಾರಿ ಅಣ್ಣಾಮಲೈ ಅವರು ಗಾಂಧೀಜಿ 150ನೇ ವರ್ಷಾಚರಣೆಯ ಈಶ್ವರ ಅಲ್ಲ ತೇರೆ ನಾಮ್ ವಿಷಯದ ಕುರಿತು ದಿಕ್ಸೂಚಿ ಭಾಷಣ ಮಾಡಿ ಸಮಾಜದಲ್ಲಿ ಭಾವನಾತ್ಮಕ ಸಂಬಂಧ ಕಳೆಗುಂದುತ್ತಿದೆ, ಸಾಮರಸ್ಯಕ್ಕೂ ಧಕ್ಕೆ ತರುತ್ತಿದೆ. ಗಾಂಧೀಜಿಯವರನ್ನ ಐಕಾನ್ ಆಗಿ ಸ್ವೀಕರಿಸಿದ್ದಾರೆಯೇ ವಿನಃ ಅವರ ಆದರ್ಶಗಳ ಪಾಲನೆಯಾಗ್ತಿಲ್ಲ. ಗಾಂಧೀಜಿ ವಿಚಾರಧಾರೆಯ ದಿಕ್ಕು ಬದಲಾಗುತ್ತಿದೆ. ಕೋಮು ಸಾಮರಸ್ಯ, ಅಸ್ಪೃಶ್ಯತೆ ಸ್ವಚ್ಛ ಗಾಂಧಿಯ ಕನಸಾಗಿದ್ದು ಅವರ ವಿಚಾರಧಾರೆಯನ್ನ ನಾವು ಸರಿಯಾಗಿ ಅರ್ಥೈಸಿಕೊಳ್ಳುವುದೇ ಸಮಸ್ಯೆಯ ಮೂಲ ಎಂದವರು ಅಭಿಪ್ರಾಯಪಟ್ಟರು. 80 ವರ್ಷ ಆದ ಮೇಲೆ ಕೂಡ ನಾವು ಹಿಂದೂ ವೋಟ್ ಬ್ಯಾಂಕ್, ಮುಸ್ಲಿಂ ವೋಟ್ ಬ್ಯಾಂಕ್, ಹಿಂದೂ ಈ ತರ ಇರಬೇಕು, ಮುಸ್ಲಿಂ ಈ ತರ ಇರಬೇಕು ಹೇಳುವಾಗ ಗಾಂಧೀಜಿಗೆ ನಾವು ಮಾಡಿದ ದೊಡ್ಡ ಡಿಸರ್ವಿಸ್ ಇದೆ. ಯಾವಾಗ ನಾವು ಹಿಂದೂ ಮುಸ್ಲಿಂ ಒಂದು ಅಪ್ಲಿಕೇಶನ್ ಅಲ್ಲಿ ಹೋಗಿ ಫಿಲ್ ಮಾಡಿ ಬರ್ತೀವಿ, ಯಾವಾಗ ನಾವು ಬಂದು ಹಿಂದೂ ದೊಡ್ಡದ, ಮುಸ್ಲಿಂ ದೊಡ್ಡದ, ನಿಮ್ಮ ಧರ್ಮ ದೊಡ್ಡದ, ನಮ್ಮ ಧರ್ಮ ದೊಡ್ಡದ ಮಾತಾಡುವಾಗ ಒಂದು ಸ್ಟೇಜ್ನಲ್ಲಿ ಗಾಂಧೀಜಿಗೆ ನಾವು ಮಾಡುವ ದೊಡ್ಡ ಅನ್ಯಾಯ ಅದು. ಬಿಕಾಸ್ ಈ ನೆವರ್ ಡಿಫ್ರೆನ್ಶಿಯೇಟೆಡ್, ಈ ನೆವರ್ ಡಿಸ್ಕ್ರಿಮಿನೇಟೆಡ್. ಆಲ್ ಥ್ರೂ ಹಿಸ್ ಲೈಫ್ ಗಾಂಧೀಜಿ ಇಸ್ ಬಿಗ್ಗೆಸ್ಟ್ ಸಪೋರ್ಟರ್ಸ್. ಇನ್ಫ್ಯಾಕ್ಟ್ ಗಾಂಧೀಜಿ ಅವರು ಸೌತ್ ಆಫ್ರಿಕಾ ಕರ್ಕೊಂಡು ಹೋಗಿದ್ದೇ ಮುಸ್ಲಿಂ ಅವರು. ಗಾಂಧೀಜಿ ಅವರು ಸೌತ್ ಆಫ್ರಿಕಾದಲ್ಲಿ ಫೀನಿಕ್ಸ್ ಸೆಟಲ್ಮೆಂಟ್ ಮಾಡುವಾಗ ದುಡ್ಡಿಲ್ಲ ಅಂತ ಹೇಳುವಾಗ ಫಸ್ಟ್ ಕಾಂಟ್ರಿಬ್ಯೂಟ್ ಮಾಡಿದ್ದು ಮುಸ್ಲಿಂ ಅವರು. ಸೊ ನಾವು ಹಿಸ್ಟ್ರಿ ಯಾರು ಸರಿಯಾಗಿ ಮಾತಾಡಲ್ಲ, ಬಹಳ ಎಮೋಷನಲಿ ಗಾಂಧೀಜಿ ಬಗ್ಗೆ ಮಾತಾಡಿ ಇದು ಅದನ್ನು ಹೇಳಿ. ಮಣಿಪಾಲ ಗಾಂಧೀಜಿ ಅಧ್ಯಯನ ಕೇಂದ್ರದ ನಿರ್ದೇಶಕ ಪ್ರೊಫೆಸರ್ ವರದೇಶ್ ಹೀರಿಗಂಗೆ, ರಾಷ್ಟ್ರ ಪ್ರಶಸ್ತಿ ವಿಜೇತ ಸಿನಿಮಾ ನಿರ್ಮಾಪಕ ಯಾಕೂಬ್ ಖಾದರ್ ಗುಲ್ವಾಡೆ ಮಾತನಾಡಿದ್ರು. ಈ ಸಂದರ್ಭ ಬಾಳಿಗ ಆಸ್ಪತ್ರೆಯ ಮನೋವೈದ್ಯ ಡಾಕ್ಟರ್ ಪಿವಿ ಭಂಡಾರಿ, ವಾಗ್ಮಿ ಡಾಕ್ಟರ್ ಜಯಪ್ರಕಾಶ್ ಶೆಟ್ಟಿ, ಉಡುಪಿ ಸಾಧನಾ ಕಲಾ ಸಾಂಸ್ಕೃತಿಕ ಕೇಂದ್ರ ಕುಂದಾಪುರದ ನಾರಾಯಣ ಐತಾಲ್, ಕ್ರಿಕೆಟ್ ತರಬೇತುದಾರ ವಿಜಯ ಆಳ್ವ ಬ್ರಹ್ಮಾಪುರ ಅವರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭ ಕಾರ್ಟೂನಿಸ್ಟ್ ಸತೀಶ್ ಆಚಾರ್ಯ, ವ್ಯಂಗ್ಯಚಿತ್ರ ಕಲಾವಿದರಾದ ಕೇಶವ್ ಸಸೀತ್ಲು, ಚಂದ್ರಶೇಖರ್ ಶೆಟ್ಟಿ, ಪತ್ರಕರ್ತ ಅವಿನಾಶ್ ಕಾಮತ್, ಹವ್ಯಾಸಿ ಕಾರ್ಟೂನಿಸ್ಟ್ ರಾಮಕೃಷ್ಣ ಹೇಳೆ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್ 24 ಕುಂದಾಪುರ.